ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದ ಕೊರತಿಕಟ್ಟೆ ಮಾಡತ್ತಾರು ಎಂಬಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಸಹ ಪರಿವಾರ ಶ್ರೀವ್ಯಾಘ್ರಚಾಮುಂಡಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳಲಿದೆ. ಆ ಪ್ರಯುಕ್ತ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶಿವಶಕ್ತಿ ಅರಸು ದೈವ ಉಳ್ಳಾಗ್ಲು ಬಾಲುಳಿನಾಡಿನ ಸತ್ಯರಾಜನ್ ದೈವ ವ್ಯಾಘ್ರಚಾಮುಂಡಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಕೊರತಿ ದೈವಗಳ ಮುಖಮೂರ್ತಿಗಳು, ದೀಪ, ಕಡ್ಸಲೆ ಹಾಗೂ ದೈವಾರಾಧನೆಗೆ ಬೇಕಾದ ಪರಿಕರಗಳು ಉತ್ಖನನ ಸಮಯದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದು, ಅಲ್ಲಿ ಸೇರಿರುವ ದೈವ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಕಂಡ ವಿಷಯ ಈಗಾಗಲೇ ರಾಜ್ಯಾದ್ಯಂತ ಪ್ರಚಾರವಾಗಿದೆ. ಇದೀಗ ದೈವಗಳ ಈ ನೂತನ ಗರ್ಭಗುಡಿ ಪಾದುಕಾ ಶಿಲಾನ್ಯಾಸ ಕಾರ್ಯಕ್ರಮವನ್ನು ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳ ಇವರ ನೇತೃತ್ವದಲ್ಲಿ ನಡೆಯಿತು. ಕೇರಳೀಯ ಶೈಲಿಯಲ್ಲಿ ಕೆಂಪು ಕಲ್ಲಿನ ಅತ್ಯಂತ ಸುಂದರವಾದ ನೂತನ ಗುಡಿಗಳಿಗೆ ಶಿಲ್ಪಿಗಳಾದ ಶಶಿತ ಚಂಗಾಡ್ ಇವರ ನೇತೃತ್ವದ ತಂಡ ನಿರ್ಮಾಣ ಮಾಡಿಕೊಡಲಿದ್ದಾರೆ. ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಗುಡಿಗಳ ನಿರ್ಮಾಣದ ಕೆಲಸಗಳು ಹಾಗೂ ಜೀರ್ಣೋದ್ಧಾರದ ಕೆಲಸಗಳು ಭರದಿಂದ ಸಾಗ್ತಾ ಇದೆ.